ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭೆ ಚುನಾವಣೆಯಾದ ಬಳಿಕ ರಾಜ್ಯದಲ್ಲಿ ಅಭೂತಪೂರ್ವ ಸ್ಥಾನ ಗಳಿಸಿ ಸಂಭ್ರಮದಲ್ಲಿದ್ದ ಬಿಜೆಪಿ ಕಾರ್ಯಕರ್ತರ ಮನೆಗೆ ನುಗ್ಗಿ ಹತ್ಯೆಗೈದು ಆಸ್ತಿ ಪಾಸ್ತಿ ಹಾನಿ ಮಾಡಿರುವುದನ್ನು ವಿರೋಧಿಸಿ ಮಂಗಳೂರು ಉತ್ತರ ಮಂಡಲ ಬಿಜೆಪಿ ವತಿಯಿಂದ ಕಾವೂರು ಬಿಜೆಪಿ ಕಚೇರಿ ಮುಂಭಾಗ ಕೋವಿಡ್ ನಿಯಮ ಪಾಲಿಸಿ ಮೌನ ಪ್ರತಿಭಟನೆ ನಡೆಯಿತು. ಶಾಸಕ ಡಾ ಬರಶೆಟ್ಟಿ ಸಹಿತ ಕಾರ್ಯಕರ್ತರು ಕಪ್ಪು ಪಟ್ಟಿ ಧರಿಸಿ ಕರಾಳ ಕ್ರೌರ್ಯದ ಬಗ್ಗೆ ಪ್ರತಿಭಟನೆ ನಡೆಸಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಗೂಂಡಾಗಳ ಕ್ರೌರ್ಯವನ್ನ ಶಾಸಕರು ಖಂಡಿಸಿದರು. ವಿರೋಧ ಪಕ್ಷದ ಕಾರ್ಯಕರ್ತರ ಮನೆಗೆ ಹೋಗಿ ವಿರೋಧ ಪಕ್ಷದ ಕಾರ್ಯಕರ್ತರನ್ನ ಹುಡುಕಿ ಭಾಜಪದ ಕಾರ್ಯಕರ್ತರ ಜಾಗ ಎಲ್ಲೆಲ್ಲಿದೆ ಅವರು ಮಾಡುವಂಥ ಬಿಸ್ನೆಸ್ಸಿನ ಸ್ಥಳಗಳಿರ್ಬೋದು, ಮನೆಗಳಿರ್ಬೋದು, ಅಲ್ಲಿಗೆ ನುಗ್ಗಿ ಅವರ ಮೇಲೆ ಹಲ್ಲೆ ನಡೆಸುವಂಥದ್ದು, ಅವರ ಆಸ್ತಿ ಪಾಸ್ತಿಗಳನ್ನು ಧ್ವಂಸ ಮಾಡುವಂಥದ್ದು, ಈ ರೀತಿಯ ಕೆಲಸಗಳನ್ನು ಮಾಡಿ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಮತ್ತು ಅವರು TMCಯ ಗೂಂಡಗಳ ಪ್ರಕಾರ ಬಹುಶಃ ಬೇರೆ ಯಾರು ಸಹ ಅವರ ಇಲೆಕ್ಷನ್ಗೆ ಅವ್ರ ಮುಂದೆ ನಿಲ್ಲಬಾರ್ದು ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ಬಂಗಾಲದಲ್ಲಿ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹುಡುಕಿ ಅವರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ನಾನು ಭಾಜಪದಿಂದ, ರಾಷ್ಟ್ರೀಯ ಪಕ್ಷವಾದ ಭಾಜಪದಿಂದ ಇಡೀ ದೇಶದಲ್ಲಿ ಈ ಒಂದು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕೋವಿಡ್ನ ಸಮಸ್ಯೆಗಳನ್ನು ಸಹ ನಾವು ಎದುರಿಸ್ತಿರುವಂಥ ಈ ಸಮಯದಲ್ಲಿ ನಾವೆಲ್ಲರೂ ಸಹ ಕೋವಿಡ್ನ ನಿಯಮಗಳನ್ನು ಸಹ ಅನುಸರಿಸಿ 10 ಗಂಟೆ ಒಳಗಾಗಿ ಈ ಕಾರ್ಯಕ್ರಮವನ್ನು ಒಂದು ಮೌನ ಪ್ರತಿಭಟನೆಯನ್ನು ಮಾಡಿ ನಮ್ಮ ಈ ವಿಷಯಕ್ಕೆ ಪ್ರತಿಭಟನೆ ಉಂಟು ಅನ್ನುವ ವಿಷಯವನ್ನು ದೇಶಕ್ಕೆ ತಿಳಿಸುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಪಶ್ಚಿಮ ಬಂಗಾಳದ TMC ಗೂಂಡಗಳೇನಿದ್ದಾರೆ ಅವರು ಖಾಲಿ ನಾವು ಏನು ಮಾಡಿದರೆ ನಡೀತದೆ ಅನ್ನುವಂಥ ಮನಸ್ಸಲ್ಲಿ ಇದ್ದರೆ ಒಳ್ಳೆಯದಲ್ಲ. ಯಾಕೆಂದರೆ TMC ಅವರು ಸಹ ಅವರ ಶಾಸಕರಿರ್ಬೋದು, ಅವರ ಚುನಾಯಿತ ಜನಪ್ರತಿನಿಧಿಗಳು, MP ಗಳಿರ್ಬೋದು, ಬಂಗಾಲವನ್ನು ಬಿಟ್ಟು ಸಹ ಹೊರಗೆ ಬರುವಂಥ ಪರಿಸ್ಥಿತಿ ಅವ್ರಿಗೆ ಸಹ ಬರ್ತದೆ. ಆಗ ಸಹ ಎಲ್ಲಾದರೂ ಸಹ ಇದರಿಂದ ಮನಸೋತಂಥ ಅಥವಾ ಸಿಟ್ಟಿಗೆದ್ದಂಥ ನಮ್ಮ ಕಾರ್ಯಕರ್ತರು ಯಾರಾದರೂ ಅವರ ಮೇಲೆ ಸಹ ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳುವ ಸಾಧ್ಯತೆಗಳು ಇರ್ತದೆ. ಅದನ್ನು ಸಹ ಅವರು ಯೋಚನೆ ಮಾಡಬೇಕೆಂಬಂಥ ಕಿವಿ ಮಾತನ್ನು ಅವರಿಗೆ ಹೇಳ್ತಾ ಪ್ರಜಾಪ್ರಭುತ್ವ ಉಳಿಸುವಂಥ ದೊಡ್ಡದಾದ ಜವಾಬ್ದಾರಿ ನಮ್ಮ ಮೇಲೆ ಎಲ್ಲ ಇದೆ. ನಾವೆಲ್ಲರೂ ಸೇರಿ ಉಳಿಸಬೇಕಾಗಿದೆ ಎಂದು. ಇಲ್ಲದಿದ್ದರೆ ಪಶ್ಚಿಮ ಬಂಗಾಳದೊಂದಿಗೆ ದೇಶವನ್ನು ಸಹ ಉರಿಸುವ, ದೇಶವನ್ನು ಬೆಂಕಿ ಹಚ್ಚುವ ಪ್ರಯತ್ನವನ್ನು TMC ಅವರು ಮತ್ತು ಅವರ ಸಂಗಡಿಗರು ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಈ ವೇಳೆ ಮಂಡಲದ ಅಧ್ಯಕ್ಷರಾದ ತಿಲಕ್ ರಾಜ್ ಕೃಷ್ಣಾಪುರ, ಉಪಮೇಯರ್ ಸುಮಂಗಲರಾವ್, ಮಂಡಲದ ಪದಾಧಿಕಾರಿಗಳು, ಮಹಾನಗರ ಪಾಲಿಕೆಯ ಸದಸ್ಯರು ಭಾಗವಹಿಸಿದರು.